ಮಹಾಮಾರಿ ಕರೋನಾದ ಹೊಡೆತಕ್ಕೆ ಒಂದೊಂದೇ ಚಿತ್ರಮಂದಿರಗಳು ಕೊನೆಯುಸಿರೆಳೆಯುತ್ತಿದೆ. ಈ ಪೈಕಿ ರಾಜಧಾನಿಯ ಒಂದಿಷ್ಟು ಚಿತ್ರಮಂದಿರಗಳು ಸೇರಿಕೊಂಡಿದೆ. ಕನ್ನಡದ ಜೊತೆಗೆ ಪರಭಾಷಾ ಅಡ್ಡಗಳು ಕೂಡ ಕಣ್ಮುಚ್ಚುತ್ತಿದೆ. ಈ ಪೈಕಿ ಸವಿತಾ ಸಿನಿಸ್ಕ್ವೇರ್ ಕೂಡ ಒಂದು. ಸವಿತಾ ಸಿನಿಸ್ಕ್ವೇರ್ ಇದೊಂದು ಮಿನಿ ಚಿತ್ರಮಂದಿರ. ಮಲ್ಲೇಶ್ವರದಲ್ಲಿರುವ ಈ ಪುಟ್ಟದಾದ ಚಿತ್ರಮಂದಿರ ಸುಮಾರು 250 ಸೀಟುಗಳನ್ನು ಒಳಗೊಂಡಿದೆ. ಹಾಗೆ ಇಲ್ಲಿ ಬಾಲ್ಕನಿ ಕೂಡ ಇದೆ. ಆದರೆ ಚಿತ್ರಮಂದಿರದ ಒಳಗಡೆ ಎಂಟ್ರಿ ಕೊಡ್ತಿದ್ದಂತೆ ಇಷ್ಟೊಂದು ಆಸನಗಳು ಇದೆಯಾ ಅನ್ನೋ ಅನುಮಾನ ಮೂಡುತ್ತೆ. ಇದಕ್ಕಿಂತ 120-150 ಸೀಟುಗಳುಳ್ಳ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳೇ ದೊಡ್ಡದಾಗಿ ಕಾಣುತ್ತೆ. ಏಕೆಂದರೆ ಸವಿತಾದ ಪರದೆ ತುಂಬಾನೇ ಚಿಕ್ಕದಾಗಿರೋದ್ರಿಂದ ಸಿನಿಮಾ ವೀಕ್ಷಿಸಲು ಅನ್ಕಂಫರ್ಟ್ ಫೀಲಿಂಗ್ ಆಗುತ್ತೆ. ಮನೆಯಲ್ಲಿ ಟಿವಿ ನೋಡಿದಂಗೆ ಭಾವನೆ ಮೂಡುತ್ತೆ. ಅದೇನೇ ಇರಲಿ, ಇಲ್ಲಿ ಕನ್ನಡದ ಜೊತೆಗೆ ಇತರ ಭಾಷೆಗಳ ಚಿತ್ರಗಳನ್ನು ಪ್ರದರ್ಶನ ಮಾಡಲಾಗ್ತಿತ್ತು. ಇನ್ನು ತುಳುವಿನ ಅಪ್ಪೆ ಟೀಚರ್ ಸಿನಿಮಾ ಕೂಡ ಇಲ್ಲೇ 2 ವಾರ ಪ್ರದರ್ಶನ ಕಂಡಿತ್ತು. ಪ್ರಸ್ತುತ ಕರೋನಾ ಇರೋದ್ರಿಂದ ಮೊದಲ ಅಲೆಗೆ ರಾಜ್ಯದ ಎಲ್ಲ ಚಿತ್ರಮಂದಿರಗಳಿಗೆ ಬೀಗ ಬಿದ್ದಿತ್ತು. 1ನೇ ಅಲೆ ಮುಗಿಯುತ್ತಿದ್ದಂತೆ ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಕಾರ್ಯನಿರ್ವಹಿಸಿದವು. ಆದರೆ ಸವಿತಾ ಮಾತ್ರ ಹಾಕಿರೋ ಬೀಗವನ್ನು ತೆರೆದೇ ಇಲ್ಲ. ಇದೀಗ 2ನೇ ಅಲೆ ಶುರುವಾಗ್ತಿದ್ದಂತೆ ಎಲ್ಲ ಚಿತ್ರಮಂದಿರಗಳು ಮತ್ತೆ ಬಂದಾಗಿವೆ. ಆದರೆ ಸವಿತಾದ ಮುಂದಿರುವ ಎಲ್ಲ ಬೋರ್ಡ್ಗಳನ್ನು ತೆರವುಗೊಳಿಸಲಾಗಿದೆ. ಇಲ್ಲೊಂದು ಚಿತ್ರಮಂದಿರ ಇತ್ತೆ ಅನ್ನೋ ಅನುಮಾನ ಮೂಡುವಂತೆ ಬದಲಾಗಿದೆ. ಇನ್ನು ಒಂದು ಮಾಹಿತಿಯ ಪ್ರಕಾರ ಈ ಚಿತ್ರಮಂದಿರ ಶಾಶ್ವತವಾಗಿ ಮುಚ್ಚುತ್ತೆ ಎಂದು ಹೇಳಲಾಗ್ತಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.